ಇಪಿ ತಂಬಾನ್ ಮಾಸ್ಟರ್ ಫೌಂಡೇಶನ್ ವತಿಯಿಂದ ಕೇರಳದ ರಾಜ್ಯಮಟ್ಟದ ಕಿರುಚಿತ್ರ ಉತ್ಸವದಲ್ಲಿ ದೈವನುಡಿಯ ನಿರ್ಮಾಪಕರಾದ ಜಯನ್ ಮಾಂಗಾಡ್ ಅವರು ರಚಿಸಿದ ತೆಯ್ಯಾಟಂ ಕಿರುಚಿತ್ರಕ್ಕೆ 2 ಪ್ರಶಸ್ತಿಗಳು ಒದಗಿ ಬಂದಿವೆ. ತೆಯ್ಯಾಟಂ ಅತ್ಯುತ್ತಮ ಕಿರುಚಿತ್ರ ಮತ್ತು ಅತ್ಯುತ್ತಮ ಪ್ರೇಕ್ಷಕ ಪ್ರಶಸ್ತಿಗೂ ಭಾಜನವಾಗಿದೆ. ಜಯನ್ ಮಾಂಗಾಡ್ ಅವರು ಮಲಯಾಳ ಬುದ್ಧಗಳ ಕುರಿತು ಕಿರುಚಿತ್ರವನ್ನ ಮಲಯಾಳ ಮತ್ತು ತುಳುವಿನಲ್ಲಿ ರಚಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಮಾತ್ರವಲ್ಲದೆ ದೈವನುಡಿ ಸಾಕ್ಷ್ಯಚಿತ್ರವನ್ನ ರಚಿಸುತ್ತಿದ್ದಾರೆ. ಇದೀಗ ಇಪಿ ತಂಬಾನ್ ಮಾಸ್ಟರ್ ಫೌಂಡೇಶನ್ ವತಿಯಿಂದ ಕೇರಳದ ರಾಜ್ಯಮಟ್ಟದ ಕಿರುಚಿತ್ರ ಉತ್ಸವದಲ್ಲಿ ತೆಯ್ಯಾಟಂಗೆ ಅತ್ಯುತ್ತಮ ಕಿರುಚಿತ್ರ ಮತ್ತು ಅತ್ಯುತ್ತಮ ಪ್ರೇಕ್ಷಕ ಪ್ರಶಸ್ತಿಯು ಲಭಿಸಿದೆ. ದೈವನುಡಿಯ ಮಲಯಾಳ ಅವತರಣಿಕೆ ಕೇರಳದ ಕೈರಾಳಿ ಚಾನೆಲ್ನಲ್ಲಿ ಪ್ರಸಾರವಾಗುತ್ತಿತ್ತು. ದೈವನುಡಿಯ ತುಳು ಅವತರಣಿಕೆಯ ಸಂಪೂರ್ಣ ಸಹಕಾರವನ್ನು ಡಾಕ್ಟರ್ ರಾಜೇಶ್ ಬೆಜ್ಜಂಗಳ ಅವರು ನೀಡುತ್ತಿದ್ದು, ವಿ4 ನ್ಯೂಸ್ನಲ್ಲಿ ಪ್ರತಿ ಭಾನುವಾರ ಪ್ರಸಾರಗೊಳ್ಳುತ್ತಿದೆ. ಜಯನ್ ಮಾಂಗಾಡ್ ಅವರು 20 ವರ್ಷಗಳಲ್ಲಿ ಸ್ಪೇನ್ ದೇಶದ ಅಲ್ಕಡ್ ಉಪಗ್ರಹ ಸಂವಹನ ಸಂಸ್ಥೆಯಲ್ಲಿ ದಕ್ಷಿಣ ಏಷ್ಯಾ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ. 36 ದೇಶಗಳಲ್ಲಿ ವ್ಯವಹಾರ ಉದ್ದೇಶದಿಂದ ಸಂಚರಿಸಿದ್ದಾರೆ. ಮೂಲತಃ ಕಾಸರಗೋಡು ಜಿಲ್ಲೆಯ ಉದುಮಾ ನಿವಾಸಿಯಾಗಿದ್ದು ಕಾಂಜಂಗಾಡ್ನಲ್ಲಿ ವಾಸವಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.